ಪ್ರತಿಷ್ಠಿತ ಚಿನ್ನಾಭರಣಗಳಿಗೆ ಹೆಸರು ಪಡೆದುಕೊಂಡಿರುವ ಮಂಗಳೂರಿನ ಪಳ್ನೀರ್ನ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನಲ್ಲಿ ಆಕರ್ಷಕ ಕೊಡುಗೆಗಳೊಂದಿಗೆ ಬೆಳ್ಳಿ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಸೆಪ್ಟೆಂಬರ್ 8ರಿಂದ 15ರ ತನಕ ಸಿಲ್ವರ್ ಶೋವನ್ನು ಆಯೋಜಿಸಲಾಗಿದೆ. ವಿಶ್ವದ ಅತಿದೊಡ್ಡ ಚಿನ್ನಾಭರಣ ಮಳಿಗೆಯಾಗಿರುವ ಮಂಗಳೂರಿನ ಪಳ್ನೀರ್ನಲ್ಲಿರುವ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನಲ್ಲಿ ಗ್ರಾಹಕರಿಗೆ ಹಲವಾರು ಆಫರ್ಗಳನ್ನು ನೀಡುತ್ತಾ ಬಂದಿದೆ. ಇದೀಗ ಆಕರ್ಷಕ ಕೊಡುಗೆಗಳೊಂದಿಗೆ ಬೆಳ್ಳಿ ಪ್ರದರ್ಶನವನ್ನು ಸೆಪ್ಟೆಂಬರ್ 8ರಿಂದ 15ರ ತನಕ ಆಯೋಜಿಸಲಾಗಿದ್ದು, ಇದರ ಉದ್ಘಾಟನಾ ಸಮಾರಂಭವೂ ಜರುಗಿತು. ಇನ್ನು 2019ರ ವಿಕೆ ನವತಾರ ವಿಜೇತೆ ಪ್ರತೀಕ್ಷಾ ಎಸ್ ಕಾವ್ಯ ಹಾಗೂ ಗ್ರಾಹಕಿ ಬೃಂದಾ ಎಸ್ ಹೆಗ್ಡೆ ಅವರು ಬೆಳ್ಳಿ ಪ್ರದರ್ಶನವನ್ನು ಅನಾವರಣಗೊಳಿಸಿದರು. ಈ ವೇಳೆ ಮಾತನಾಡಿದ ಪ್ರತೀಕ್ಷಾ ಎಸ್ ಕಾವ್ಯ ಅವರು ಗ್ರಾಹಕರೊಂದಿಗೆ ಉತ್ತಮ ಸಂಬಂಧವನ್ನ ಮಳಿಗೆ ಹೊಂದಿದೆ, ಉತ್ತಮ ಕಲೆಕ್ಷನ್ ಹೊಂದಿರುವ ಮಳಿಗೆ ಇದಾಗಿದೆ ಎಂದು ಹೇಳಿದರು. The whole Malabar Gold and Diamond team for inviting me, and it's my pleasure too. And secondly, I just love the design of Malabar because it's so unique and the staff environment is too friendly. I feel so great, and thank you so much, and all the best for your team as well as the whole Malabar Gold and Diamonds. And talking about the collections now, it's just awesome. I feel definitely I would come and select one of those, and thank you so much. ತದಬಳಿಕ ಗ್ರಾಹಕಿ ಬೃಂದಾ ಎಸ್ ಹೆಗ್ಡೆ ಮಾತನಾಡಿ, ಬೆಳ್ಳಿ ಪ್ರದರ್ಶನವನ್ನ ಮಾಡುವ ಮೂಲಕ ಗ್ರಾಹಕರಿಗೆ ಅನುಕೂಲವಾಗುವಂತೆ ಮಾಡಿದ್ದಾರೆ. ವಿಶಾಲ ಮಳಿಗೆಯಲ್ಲಿ ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಚಿನ್ನಾಭರಣಗಳನ್ನು ಮಾರಾಟ ಮಾಡಲಾಗುತ್ತಿದೆ ಎಂದು ಹೇಳಿದರು. ಈಗ ಸಿಲ್ವರ್ ಸೆಕ್ಷನ್ ಮಾಡಿ ಎಲ್ಲ ಅಂಡರ್ ಒನ್ ರೂಫ್ ಸಿಗುವ ಹಾಗೆ ಆಗಿದೆ. ಮತ್ತು ಕಸ್ಟಮರ್ಗೆ ಬೇಕಾದಂತಹ ವ್ಯವಸ್ಥೆ ಎಲ್ಲ ತುಂಬ ವಿಶಾಲ ಪ್ರದೇಶ ಉಂಟು ಇಲ್ಲಿ, ಮತ್ತು ತುಂಬ ಕಲೆಕ್ಷನ್ಸ್ ಉಂಟು. ತುಂಬ ಖುಷಿ. ಈ ವೇಳೆ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಸ್ಟೋರ್ ಹೆಡ್ ಶರತ್ ಚಂದ್ರನ್, ಅಸಿಸ್ಟೆಂಟ್ ಸ್ಟೋರ್ ಹೆಡ್ ಅಲ್ತಾಫ್, ಸೌಕತ್ ಅಲಿ, ಮ್ಯಾನೇಜರ್ಗಳಾದ ಗಿರೀಶ್ ರೈ, ಕಾರ್ತಿಕ್ ಕುಮಾರ್, ಶೇಖ್ ಫರಾನ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನಲ್ಲಿ ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಚಿನ್ನಾಭರಣಗಳ ಮಾರಾಟದ ಜೊತೆಗೆ ವಿವಿಧ ಶೈಲಿಯ ಚಿನ್ನಾಭರಣ, ಡೈಮಂಡ್ಸ್, ಬೆಳ್ಳಿಯ ಆಭರಣಗಳನ್ನು ಮಾರಾಟ ಮಾಡಲಾಗುತ್ತಿದೆ. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.